ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೇನೆ ನರನ್ಸ್, ಅವರ್ ಡೈಲಿ ಬ್ರೆಡ್ ಅಂಡ್ ಅವರ್ ಡೈಲಿ ಫುಡ್. ಬೇಸಿಗೆಯ ರಜಾ, ಮಕ್ಕಳಿಗೆಲ್ಲ ಮಜಾ, ಹೊಸ ಹೊಸ ರುಚಿಯ ಯೋಚನೆ ನಮ್ಮ ಅಮ್ಮಂದ್ರಿಗೆ ಅಲ್ವಾ? ಸೊ ಇಂದೀಗ ನಮ್ಮ ಅತಿಥಿಯಾದಂತಹ ಶ್ರೀಮತಿ ನಮಿತಾ ಕಾಮತ್ ಇವರು ಯಾವ ಹೊಸ ರುಚಿಯನ್ನ ಹೇಳ್ಕೊಡ್ತಾರೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ನಮಿತಾ ಅವರೇ, ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತೀಗ ಯಾವ ರೀತಿಯ ಹೊಸ ರುಚಿಯನ್ನು ನಮಗೆ ಹೇಳ್ಕೊಡ್ಲಿಕ್ಕಿದ್ದೀರಿ? ಇವತ್ತು ಒಂದು ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೇನೆ. ಓಕೆ. ಮತ್ತು ಒಂದು ಸ್ವೀಟ್, ಅಂದರೆ ಪುಟಾಣಿ ಕಡಲೆ ಇದೆ ಅಲ್ಲ, ಅದರಿಂದ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಅದು, ಅದರದ್ದೊಂದು ಲಾಡು ಮಾಡ್ತಾ ಇದ್ದೇನೆ. ಓ ಸೂಪರ್. ಓಕೆ, ಹಾಗಾದರೆ ಫಸ್ಟಿಗೆ ಯಾವುದನ್ನು ಮಾಡ್ತೀರಿ? ಮಶ್ರೂಮ್ ಪಲಾವ್ ಮಾಡ್ತೇನೆ. ಸರಿ, ಓಕೆ, ಹೋಗೋಣ ನಮ್ಮ ಅಡುಗೆ ಮನೆಗೆ. ಆಯ್ತು. ಸೊ ಇವಾಗ ಮಶ್ರೂಮ್ ಪಲಾವ್ ಮಾಡ್ತೇನೆ ಅಂತ ಹೇಳಿ. ಮೇಥಿ ಮಶ್ರೂಮ್ ಪಲಾವ್. ಮೇಥಿ ಮಶ್ರೂಮ್ ಪಲಾವ್, ಓಕೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ? ಹಾಂ, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಇದೆ. ಓಕೆ. ಇದರಲ್ಲಿ ಇದು ಕೊತ್ತಂಬರಿ ಸೊಪ್ಪು, ಓಕೆ, ಪುದೀನ ಸೊಪ್ಪು, ಹಾಂ, ಮತ್ತು ಸ್ವಲ್ಪ ಐಟಮ್ಸ್ ಕಾಯಿ ಮೆಣಸು ಹಾಕಿ ಪೇಸ್ಟ್ ಮಾಡಬೇಕು ಮೊದಲಿಗೆ. ಹಾಗಾದರೆ ಪೇಸ್ಟ್ ಮಾಡ್ಕೊಳ್ಬೇಕು. ಸರಿ, ಹೌದು, ಫೈನ್. ಈ ಕಪ್ಪಲ್ಲಿ ರೈಸ್ ತಗೊಂಡಿದ್ದೇನಲ್ಲ, ಆ ಅಂದಾಜಿಗೆ ಮಾಡ್ತೇನೆ. ಹಾಂ, ಮೆಣಸು, ಓಕೆ. ಖಾರ ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಬೋದು. ಓಕೆ. ಮತ್ತು ಈ ಪುದೀನ ಸೊಪ್ಪು. ಸೊ ಇವಾಗ 4 ಮೆಣಸು ಹಾಕಿದ್ದೀರಾ? ಹೌದು. ಕೊತ್ತಂಬರಿ ಸೊಪ್ಪು ಒಂದಿಷ್ಟು. ಹಾಂ, ಅಂದರೆ ಕೆಲವು ಮೆಣಸು ಖಾರ ಇರುತ್ತದೆ, ಕೆಲವು ಖಾರ ಇರುವುದಿಲ್ಲ. ಇದು ಸ್ವಲ್ಪ ಮೀಡಿಯಂ ಖಾರ ಇದೆ. ಓಕೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬಹುದು. ಓಕೆ. ಸೊ ಪುದೀನ ಸೊಪ್ಪು ಕೂಡ ಅರೋಮಕ್ಕೋಸ್ಕರ ಹಾಕ್ತಾ ಇರೋದು. ಮತ್ತು ಈರುಳ್ಳಿ. ಓಕೆ. ಈ 4 ಐಟಮ್ ಹಾಕಿ ಪೇಸ್ಟ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೋದು. ಓಕೆ. ಒಂದು ಚೂರು ಸಾಕು ಸಾಕು ಸಾಕು. ಹಾಂ, ಇದು ತುಂಬ ನೈಸ್ ಆಗೋದು ಬೇಡ, ಇದು ಗರಗರ. ಹಾಂ, ಸ್ವಲ್ಪ ಗರಿ ಗರಿ ಇದ್ರೆ ಸಾಕು. ಸ್ವಲ್ಪ ಬೇಕು? ಬೇಡ, ಸಾಕು. ಇದರಲ್ಲಿ ಹಾಕ್ತೇನೆ. ಹಾಂ, ತುಂಬ ನೈಸ್ ಆಗಬೇಕಂತಿಲ್ಲ. ಓಕೆ. ತರತರಿ ಆಗಿದ್ರೆ ಒಳ್ಳೆಯದಾಗ್ತದೆ. ಓಕೆ. ಮತ್ತು ಇದರಲ್ಲೇ ಟೊಮೆಟೊ ಪೇಸ್ಟ್ ಮಾಡಿ. ಓಕೆ. ಓನ್ಲಿ ಟೊಮೆಟೊ? ಹಾಂ. ಸೊ ಒಳ್ಳೆ ನೈಸ್ ಆಗಿದೆ ಇವಾಗ ಟೊಮೆಟೊ. ಸ್ವಲ್ಪ ಕಚ್ಚ. ಸೊ ಇವಾಗ ಪೇಸ್ಟ್ ಆಯಿತು. ಇವಾಗ ಹಾಂ, ನೋಡಿ, ಇದನ್ನು ಸ್ಟಾರ್ಟ್ ಮಾಡುವಾಗ ನಾವೊಂದು 20 ನಿಮಿಷ ನೆನೆ ಹಾಕಬೇಕು. ಇದು ನಾನು ಈಗ ನೆನೆಸಿದ್ದೇನೆ ಆಲ್ರೆಡಿ. ಸರಿ, ಅರ್ಧ ಗಂಟೆ ಆದರೂ ಪರವಾಗಿಲ್ಲ. ಬಾಸ್ಮತಿ ರೈಸ್ ಓಕೆ, ನೆನೆಸಬೇಕು, ಆಗ ಅದು ಚೆನ್ನಾಗಿ ಬರ್ತದೆ. ಅದು ಹೌದು. ಕುಕ್ಕರ್ ಇಡು. ಕುಕ್ಕರ್.
ಓಕೆ, ಇವಾಗ ಇದಕ್ಕೆ ಈಗ ಎಣ್ಣೆ ಮತ್ತು ತುಪ್ಪ ಹಾಕಬೇಕು. ಸರಿ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದನ್ನು ಹಾಕ್ತಾ ಇದ್ದೇವೆ. ಸೊ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು? 4 ಸ್ಪೂನ್ ಹಾಕಿ. ಓಕೆ, ಹೀಗೆ ಪ್ರಮಾಣದಲ್ಲಿ ಹಾಕಿ ನಾನು ಹೇಳ್ತೇನೆ. ಹಾಂ, ಸಾಕು ಸಾಕು. ಮತ್ತು ತುಪ್ಪ ಹಾಕ್ತಾ ಇದ್ದೇನೆ. ಈಚಿಂದ ನಾವು ಬಿಸಿ ನೀರು ಇಡ್ಬೋದು. ಓಕೆ. ಅದಕ್ಕೆ ಸೊ ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ? ಇದು ಇದರಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೇನೆ. ಇದರ 1.5 ಕಪ್ ನೀರು ಹಾಕಬೇಕು. ಓಕೆ. ಕೊಡಿ, ನಾನು ಹಾಕಿ. ಹಾಂ, ಇನ್ನು ಅರ್ಧ ಕಪ್ ಹಾಕಿದ್ದೆ. ಸರಿ, ಸಾಕಲ್ಲ? ಹಾಂ, ಸಾಕು. ಸೊ 1.5 ಕಪ್ ನೀರು. ಹಾಂ, ಈಗ ಆಲ್ರೆಡಿ ಸೋಪ್ ಮಾಡಿ ಇಟ್ಟಿದ್ದೀರಲ್ಲ ನೀವು? ಹೌದು. ಈಗ ಇದು ಬಿಸಿ ಆಗ್ತಾ ಇದೆ ಎಣ್ಣೆ. ಎಣ್ಣೆ ಬಿಸಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ. ಓಕೆ. 2 ತುಂಡು, ಮತ್ತೊಂದು 2-3 ಲವಂಗ. ಓಕೆ. ಮತ್ತು 1 ಏಲಕ್ಕಿ, ಮತ್ತು 1 ಸ್ಪೂನ್ ಸೋಂಪು. ಇದು ಸಿಡಿತದಾಗ ನಂತರ ಇದಕ್ಕೆ 1 ಈರುಳ್ಳಿ. ಓಕೆ. ಸೊ ಚೆನ್ನಾಗಿ ಚೋಪ್ ಮಾಡ್ಕೊಂಡು ತಗೊಂಡಿದ್ದೀರಾ? ಹಾಂ, ಇದು ಲೈಟ್ ಬ್ರೌನ್ ಆಗುವವರೆಗೆ. ಹಾಂ. ಸೊ ಇದು ಆಲ್ರೆಡಿ ಟೈಮ್ ಸೇವಿಂಗ್ ಅಲ್ಲ? ಬೇಗ ಮಾಡಬೇಕು ಅಂತಂದಾಗ ಒಂದ್ ಕಡೆಯಿಂದ ನೀರು ಇಟ್ಕೊಂಡು ಒಂದ್ ಕಡೆಯಿಂದ ಮಾಡ್ತಾ ಇರೋದು ರಿಯಲಿ ಇಟ್ಸ್ ಟೈಮ್ ಸೇವಿಂಗ್. ಆಕ್ಚುಲಿ ಬೇಗ ಆಗ್ತದೆ ಇದು. ತುಂಬಾ ವೆಜಿಟೇಬಲ್ಸ್ ಎಲ್ಲ ಏನು ಬೇಡ, ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ. ನಂತರ ಇದಕ್ಕೆ ಫಸ್ಟ್ ಮಾಡಿದ ಗ್ರೀನ್ ಪೇಸ್ಟ್ ಉಂಟಲ್ಲ, ಇದನ್ನು ಹಾಕಬೇಕು. ಮಕ್ಕಳಿಗೆ ಟಿಫಿನ್ಗೆ ಕೊಡಲಿಕ್ಕೆ ಎಲ್ಲ ಟೇಸ್ಟಿ ಇರ್ತದೆ ಇದು. ಓಕೆ, ಹೌದು. ಯೂಶುವಲಿ ರೈಸ್ ಐಟಮ್ಸ್ ಚೆನ್ನಾಗಿ ತಿಂತಾರೆ ಮಕ್ಕಳು. ಮತ್ತೆ ಮಕ್ಕಳಿಗೆ ಪುದೀನ ಮತ್ತೆ ಮೆಂತ್ಯ ಸೊಪ್ಪು ಎಲ್ಲ ತಿನ್ನುವುದಿಲ್ಲ, ಇದಕ್ಕೆ ಹಾಕಿದ್ರೆ ಗೊತ್ತಾಗುದಿಲ್ಲ, ಚೆನ್ನಾಗಿ ತಿಂತಾರೆ. ಹೌದು, ಖಂಡಿತ. ಸೊ ಪೋಷಕಾಂಶದ ಆಹಾರ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಹೊಟ್ಟೆಳ ಹೋಗ್ತದೆ. ಬೇರೆ ಐಟಮ್ ಎಲ್ಲ ಬೀಳ್ತದಲ್ಲ ಅದಕ್ಕೆ. ನಂತರ ಟೊಮೆಟೊ ಪೇಸ್ಟ್. ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ. ಓಕೆ. ಅಂದರೆ ಅದು ಹಸಿ ಇದೆ ಅಲ್ಲ, ಸ್ವಲ್ಪ ಅದರ ಸ್ಮೆಲ್ ಬರ್ತದೆ. ಅದರ ಅಡ್ಡ ಸ್ಮೆಲ್ ಅನ್ನು ಹೋಗ್ಲಾಡೋದಕ್ಕೋಸ್ಕರ ಈ ಥರ ಫ್ರೈ ಮಾಡಬೇಕು. ಸೊ ಬೇರೆ ಏನು ಪೌಡ್ರು ಹಾಗೇನು ಬೇಡ? ಪೌಡ್ರ್ ಹಾಕ್ಲಿಕ್ಕಿದೆ. ಈಗ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಓಕೆ. 1 ಸ್ಪೂನ್. ಹಾಂ. ನಂತರ ಇದು ಗರಂ ಮಸಾಲ ಪೌಡರ್. ಇದು ತುಂಬ ಬೇಡ, ಒಂದು ಅಂದರೆ ಈ 1 ಕಪ್ ಬೌಲಿಗೆ ಒಂದಿಷ್ಟು ಸಾಕು. ಹೌದು. ಓಕೆ. ಆಲ್ರೆಡಿ ನಾವು ಇದು ಕಾಯಿ ಮೆಣಸು ಅದೆಲ್ಲ ಹಾಕಿದ್ದೇವಲ್ಲ, ಜಾಸ್ತಿ ಹಾಕುವಾಗ ಜಾಸ್ತಿ ಹಾಕಿದರೆ ಆಯಿತು. ಮತ್ತು ಮೆಣಸು ಹುಡಿ, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು. ಈಗ ಇಷ್ಟು ಸಾಕು. ಸರಿಯಾಗಿ ಮಿಕ್ಸ್ ಆಗ್ತದಲ್ಲ. ನಂತರ ಇದಕ್ಕೆ ಈ ಮೆಂತ್ಯ ಸೊಪ್ಪು ಇದನ್ನು ಹಾಕು. ತುಂಬ ಸಣ್ಣ ಕಟ್ ಮಾಡಬೇಕಂತಿಲ್ಲ, ಅದರಲ್ಲಿ ಬೆಂದು ಬರ್ತದೆ ಅದು. ಓಕೆ. ಹೌದು, ಇದು ಬೆಂದಾಗ ಅದರದ್ದು ಸಣ್ಣ ಸಣ್ಣ ಪೀಸಸ್ ಅಷ್ಟೇ ಸಿಗ್ತದೆ. ಅದು ಮೆಂತ್ಯ ಸೊಪ್ಪು ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಗೊತ್ತಾಗ್ಲಿಕ್ಕೆ ಚಾನ್ಸೇ ಇಲ್ಲ. ಹೌದು. ಮನೇಲಿ ಹೇಗೆ ರೈಸ್ ಐಟಮ್ ಜಾಸ್ತಿ ಮಾಡ್ತೀರಾ ಅಥವಾ? ಅಂದರೆ ಟಿಫಿನಿಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಕೆಲವು ಸಲ ಮಧ್ಯೆ ಎಲ್ಲರೂ ಹೋಗ್ಲಿಕ್ಕಿದ್ರೆ ನನಗೆ ಪಲಾವ್ ಮಾಡಿಟ್ಟೆಲ್ಲ ಹೋಗ್ಲಿಕ್ಕೆ ಖುಷಿ ಆಗ್ತದೆ. ಹೌದು. ಇವನ್ ಟಿಫಿನಿಗೆ ಕೂಡ ಈ ಸಾಂಬಾರು ಬೇರೆ ಬೇರೆ ಕೊಡೋದಕ್ಕಿಂತ ಪಲಾವ್ ಒಂದು ಆಗ್ತದೆ. ಹಾಗೆ ಜಾಸ್ತಿ ಮಾಡ್ತೇನೆ ನಾನು. ಅಂದ್ರೆ ಈ ಪಲಾವ್ ಎಲ್ಲ ಮಕ್ಕಳಿಗೆ ತುಂಬಾ ಅಂದ್ರೆ ಖಾರ ಖಾರ ಆಗಿ ಇಷ್ಟ ಆಗ್ತದೆ. ಮತ್ತೆ ಮಶ್ರೂಮ್ ಹಾಕುವ. ಸರಿ. ಮಶ್ರೂಮ್ ಕೂಡ ಹಾಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬಹುದು. ಓಕೆ. ಅಂದ್ರೆ ಇಷ್ಟದ ಹಾಗೆ, ಅವರ ಇಷ್ಟದ ಹಾಗೆ. ಆದ್ರೆ ಈ 1 ಕಪ್ ಇದಕ್ಕೆ ಅಕ್ಕಿಗೆ ಇಷ್ಟು ಸಾಕಾಗ್ತದೆ. ಎಲ್ಲ ಮಿಕ್ಸ್ ಮಾಡುವಷ್ಟು ಮಾಡಿ ಹಾಕಿದ್ರೆ ಸಾಕು. ನಂತರ ಉಪ್ಪು ಹಾಕ್ತೇನೆ. ಉಪ್ಪು ಅಂದಾಜಿಗೆ ಹಾಕು, ರುಚಿಗೆ ಬೇಕಾದಷ್ಟು.
ಆ ಮಸಾಲೆಯ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ. ಮತ್ತೆ ಇದು ನೆನೆಸಿಟ್ಟ ಅಕ್ಕಿ. ಇದನ್ನು 20 ನಿಮಿಷ ನೆನೆಸಿಟ್ಟಂತ ಅಕ್ಕಿ, ಬಾಸ್ಮತಿ ರೈಸ್. ಹೌದು. ಬೇರೆ ರೈಸಲ್ಲಿ ಮಾಡೋದಕ್ಕೂ ಬಾಸ್ಮತಿ ರೈಸಲ್ಲಿ ಮಾಡೋದಕ್ಕೂ ಒಂದು ಬೇರೆ ರೈಸಲ್ಲಿ ಮಾಡ್ಬೋದು, ಆದ್ರೆ ಬಾಸ್ಮತಿ ರೈಸಲ್ಲಿ ಮಾಡಿದ್ರೆ ಒಳ್ಳೆ ಘಮ ಅಂತ ಪರಿಮಳ ಬರ್ತದೆ, ರೈಸ್ ಇದು ಸ್ಮೆಲ್ ಬರ್ತದೆ ಅಂತ ಹೇಳುವಂಥದ್ದು. ಈ ಕಡೆ ನಾನು ನೀರು ಸಹ ಬಿಸಿ ಆಗ್ತಾ ಇದೆ. ಕುದಿಲಿ ಅಲ್ಲ? ಸ್ವಲ್ಪ ಕುದಿಲಿ. ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ತುಂಬಾ ಮಿಕ್ಸ್ ಮಾಡ್ಬೇಕಂತಿಲ್ಲ, ನೆನೆಸಿದ ಅಕ್ಕಿ ಆದ ಕಾರಣ. ಓಕೆ, ಆಯ್ತು. ನೀರು ಇದಕ್ಕೆ ಹಾಕೋದು. ಎಲ್ಲ ಪೂರ್ತಿ ಹಾಕ್ತೇನೆ. ಸ್ವಲ್ಪ ಕುದಿ ಸರಿ ಕುದಿ ಬಂದ ನಂತರ ಹಾಕಿದ್ರೆ ಬೇಗ ಬಿಗಿಲ್ ಬರ್ತದೆ, ವಿಸಿಲ್ ಬರ್ತದೆ. ಮೇಡಮ್, ಮನೆಯಲ್ಲಿ ನೀವು ಅಡಿಗೆ ಅಲ್ಲದೆ ಬೇರೆ ಇನ್ನಿತರ ಹವ್ಯಾಸಗಳನ್ನೇನಾದರೂ ಇಟ್ಕೊಂಡಿದ್ದೀರಾ? ಹವ್ಯಾಸ ಅಂದರೆ ಸ್ವಲ್ಪ ಬುಕ್ಸ್ ಎಲ್ಲ ಓದ್ತೇನೆ. ಮತ್ತೆ ಹೊರಗಡೆ ಹೋಗೋದಂದ್ರೆ ನಮ್ಮದು ಒಂದು ಭಜನೆದು ಟೀಮ್ ಎಲ್ಲ ಇದೆ, ಪ್ರಾಕ್ಟೀಸಿಗೆ ಅಂತ ಹೋಗ್ತೇನೆ. ಮತ್ತು ವಾರಕ್ಕೊಂದಿನ ನಮ್ಮದು ಒಂದು ಗಾಯತ್ರಿ ಮಾ ಮಂದಿರ ಅಂತ ಇದೆ, ಅಲ್ಲಿ ನಾವು ಒಟ್ಟು ಸೇರಿ ಭಜನೆ ಎಲ್ಲ ಮಾಡ್ತೇವೆ. ಹಾಗೆ ಮತ್ತೆ ಏನಾದರೂ ಫಂಕ್ಷನ್ ಏನಾದಿದ್ರೆ ಹೊರಗಡೆನದಿದ್ರೆ ಏನೋ ನೋಡಲಿಕ್ಕೆಲ್ಲ ಹೋಗ್ತೇವೆ. ಹಾಗೆ ಸೊ ಫುಲ್ಲಿ ಆಕ್ಯುಪೈಡ್ ಆಗಿ ಮನೆಯಲ್ಲಿ ಅಂತ ಇರುವುದಿಲ್ಲ, ಹೋಗ್ತಾ ಇರ್ತೇನೆ. ಮತ್ತೆ ವಾಚಿಂಗ್ ಟಿವಿ. ಇನ್ನು ಹಾಕುವ ಈಗ ಇದು ಮೀಡಿಯಮಲ್ಲಿ ಇಡಬೇಕು. ಫೈನ್. ಮೀಡಿಯಮಲ್ಲಿ 2 ವಿಸಿಲ್ ಬಂದರೆ ಆಯಿತು. ಇದಕ್ಕೆ ರೈಸ್ ಐಟಮ್ ಅಲ್ಲದೆ ಬೇರೆ ಏನಾದರೂ ಮನೆಯಲ್ಲಿ ಹೊಸ ಹೊಸ ರುಚಿಗಳು? ಅದು ಈಗ ಬೇಸಿಗೆ ರಜೆ ಅಂತಂದಾಗ ಮಕ್ಕಳಿಗೆಲ್ಲ ಜಾಸ್ತಿ ಒಂದು ಮನೆಯಲ್ಲೂ ಇರ್ತಾರೆ, ಬೇಸಿಗೆಯಲ್ಲಿ ಸ್ವಲ್ಪ ಹೀಟ್ ಆಗ್ತದೆ ಅಂತೇಳಿ ತಂಪು ಪಾನೀಯಗಳೆಲ್ಲ ಇದೆ. ರಾಗಿ ಹಾಲು ಮತ್ತೆ ಹೆಸರು ಇದೆ ಅಲ್ಲ, ಅದನ್ನು ಫ್ರೈ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅದರ ಹಾಲು ಅದೆಲ್ಲ ಮಾಡ್ತಾ ಇರ್ತೇನೆ ಏನಾದರೂ ತಂಪು ಅಂತೇಳಿ. ಮತ್ತೆ ಜ್ಯೂಸ್ ಮಾಡೋದು ಅದೆಲ್ಲ ನನ್ನ ಮಗನಿಗೆ ಅದೆಲ್ಲ ತುಂಬ ಇಷ್ಟ. ಹೌದು, ಈ ಒಂದು ಬೇಸಿಗೆ ಕಾಲದಲ್ಲಿ ತಿನ್ನುವುದಕ್ಕಿಂತ ಜಾಸ್ತಿ ಕುಡಿಯುವುದಕ್ಕೆ ಮನಸ್ಸಾಗ್ತದೆ. ಆದ್ರೆ ನಮ್ಮ ಮುಂಚೆದೆಲ್ಲ ಮಕ್ಕಳಿಗೆ ಸ್ವಲ್ಪ ಅಂದ್ರೆ ಈಗ ಎಲ್ಲ ಕುಡಿಲಿಕ್ಕೆಲ್ಲ ಕೇಳುದಿಲ್ಲ, ಆದ್ರೆ ಅದು ತಂಪು, ಅದು ಕುಡಿಬೇಕು ಕುಡಿಸ್ತಾ ಇರ್ತೇನೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟು ಫೀಡ್ ಮಾಡಿದ್ರೆ ಈ ಟೈಮಲ್ಲೆಲ್ಲ ರಾಗಿ ಎಲ್ಲ ತಿಂದ್ರೆ ಒಳ್ಳೇದು ಹೇಳಿ ರಾಗಿ ಮಣ್ಣಿ ಅದೇನೋ ಮಾಡೋದು ಎಲ್ಲ ಮಾಡ್ತಾ ಇರ್ತೇವೆ. ಸೊ ಹೆಲ್ದಿ ಫುಡ್ ಐಟಮ್ಸ್ ಪ್ರಿಪೇರ್ ಆಗ್ತಾ ಇರ್ತದೆ. ಎರಡು ವಿಸಿಲ್ ಆಯ್ತು, ಈಗ ಆಫ್ ಮಾಡುವ. ಫೈನ್. ಸೊ ಆ ವಿಸಿಲ್ ಒಟ್ಟಿಗೆ ಅರೋಮಾ ಮುಗಿಗೆ ತಡ್ತಾ ಇದೆ. ಹೌದು, ಮನೆಯಲ್ಲಿ ಮಾಡಿದ್ರು ಇಡೀ ಮನೆಗೆ ಬರುತ್ತೆ. ಸೊ ಮನೆಯಲ್ಲಿ ಡಿಫ್ರೆಂಟ್ ಅಡಿಗೆಗಳನ್ನ ಮಾಡ್ತಾ ಇರ್ತೀರಾ? ಇನ್ನು ಹೊಸ ಹೊಸ ರೆಸಿಪಿ ನೋಡಿದ್ರೆ ಮಾಡ್ತಾ ಇರ್ತೇನೆ. ಅದು ಎಲ್ಲರೂ ತಿಂದು ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ ಅದು. ಹೌದು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಹೌದು, ಈಗ ಬೂಸ್ಟಿಂಗ್ ಬೇಕಾಗುತ್ತಲ್ಲ. ಒಂದು ಓಪನ್ ಮಾಡುವಾನ ಈಗ. ಸರಿ, ರೆಡಿ ಆಗಿದೆ. ಕಮ ಕಮ ಅಂತ ಅನಿಸ್ತಾ ಇದೆ. ಮಿಕ್ಸ್ ಮಾಡುವ. ಸ್ವಲ್ಪ ನೀರು ಇರ್ತದೆ, ಮತ್ತೆ ಅದು ಸರಿ ಆಗ್ತದೆ. ಡ್ರೈ ಆದಾಗಲೇ ಸ್ವಲ್ಪ ತಣ್ಣಗಾದ ಕೂಡಲೇ ಸರಿ ಈಗ ಬಿಸಿ ಬಿಸಿ ಇದೆ ಅಲ್ಲ. ಸರ್ವಿಂಗ್ ಮಾಡೋದೇನು? ಓಕೆ, ಫೈನ್. ಹಾಕುದು. ಸೊ ಇದೇ ಥರ ಮಶ್ರೂಮ್ ಅಲ್ಲದೆ ಬೇರೆ ಥರ ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಬೋದು ಆ ಲೆಕ್ಕದಲ್ಲಿ ಅಲ್ವಾ? ನಾರ್ಮಲ್ ಈಗ ಪಲಾವ್ ಹೇಗೆ ಮಾಡ್ತೇವೆ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಲಾವ್ಸ್ ಇರ್ತದಲ್ಲ. ಹೌದು. ಸೊ ಇದು ಮೇಥಿ ಮಶ್ರೂಮ್ ಪಲಾವ್ ಆ ಥರ ಆಗ್ತದೆ. ಓಕೆ, ಹೌದು, ರೆಡಿಯಾಗಿ. ಓಕೆ, ಸೊ ಬಿಸಿ ಬಿಸಿಯಾದಂತಹ ಮೇಥಿ ಮಶ್ರೂಮ್ ಪಲಾವ್ ಅರೋಮಾ ನನ್ನ ಮೂಗಿಗೆ ತಡ್ತಾ ಇದೆ, ಹೊಟ್ಟೆ ಒಳಗೆ ಹೋಗ್ಬೇಕಷ್ಟೇ. ಸೊ ನೋಡಿ ಹೇಗಿದೆ ಅಂತ ಹೇಳಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪಲಾವ್. ಸೊ ವೀಕ್ಷಕರೇ, ಬಿಸಿ ಬಿಸಿಯಾದಂಥ ಮೇಥಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೇಥಿ ಮಶ್ರೂಮ್ ಪುಲಾವ್ ತಯಾರಿಸುವ ವಿಧಾನ. ಮೊದಲು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಪುದೀನಾ ಸೊಪ್ಪು,
ಈರುಳ್ಳಿಗೆ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಟೊಮ್ಯಾಟೊವನ್ನು ರುಬ್ಬಿಟ್ಟುಕೊಳ್ಳಿ. ಆನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ರುಬ್ಬಿದ ಮಸಾಲೆ ಹಾಕಿ ಹುರಿಯಿರಿ. ಮಸಾಲೆ ಅರ್ಧ ಬೆಂದ ನಂತರ ಟೊಮ್ಯಾಟೊ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣಾ ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಬಳಿಕ ಮೆಂತೆ ಸೊಪ್ಪು, ಮಶ್ರೂಮ್, ಬೆಳ್ತಿಗೆ ಅಕ್ಕಿ ಹಾಕಿ ಹುರಿಯಿರಿ. ಆ ಬಳಿಕ ಅಕ್ಕಿಯ 2 ಪಟ್ಟು ನೀರು ಹಾಕಿ 2 ವಿಸಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಮೇಥಿ ಮಶ್ರೂಮ್ ಪುಲಾವ್ ರೆಡಿ. ಸೊ ವೀಕ್ಷಕರೇ, ಮಶ್ರೂಮ್ ಮೇಥಿ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡಾಯ್ತು. ಇನ್ನೊಂದು ಹೊಸ ರುಚಿಯನ್ನ ಏನನ್ನ ಹೇಳ್ಕೊಡ್ತಾರೆ ಅಂತ ನೋಡ್ಕೊಂಡು ಬರೋಣ ಒಂದು ಪುಟ್ಟ ವಿರಾಮದ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಲವ್ ಮಾರ್ಕ್ ಬ್ಯೂಟಿ ಸೋಪ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೇನೆ ನರನ್ಸ್ ಆರ್ ಡೈಲಿ ಬ್ರೆಡ್ ಅಂಡ್ ಆರ್ ಡೈಲಿ ಫುಡ್. ಸೊ ಇದಿವಾಗ ಬಿಸಿ ಬಿಸಿಯಾದಂತಹ ಮೇಥಿ ಮಶ್ರೂಮ್ ಪಲಾವನ್ನ ನೋಡ್ಕೊಂಡಾಯ್ತು. ಇವಾಗ ಇನ್ನು ಯಾವ ರೀತಿಯ ಹೊಸ ರುಚಿಯನ್ನು ಹೇಳ್ಕೊಡ್ತಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇವಾಗ ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತೀರಾ ಮೇಡಮ್? ಇದೇನಂದರೆ ಒಂದು 10 ಮಿನಿಟ್ಸ್ ಎಲ್ಲ ಆಗುವಂಥದ್ದು. ಓಕೆ, ಒಂದು ಟೇಸ್ಟಿ ಒಂದು ಲಾಡು ಮಾಡ್ತಾ ಇದ್ದೇನೆ. ಸೂಪರ್. ಅದೇನಂದರೆ ಪುಟಾಣಿ ಕಡಲೆ ಬೀಜ ಉಂಟಲ್ಲ, ಇದರಿಂದ ಒಂದು 4 ಐಟಮ್ ಇದಕ್ಕೆ. ಇಷ್ಟರಲ್ಲೇ ಒಂದು 10 ನಿಮಿಷದೊಳಗೆ ಮಾಡುವ ಒಂದು ಲಾಡು. ಓಕೆ, ನೆಂಟರು ಬಂದರೆ ಪಟಾಪಟ್ ಮಾಡಿ ಪಟಾಪಟ್ ಮಾಡ್ಬೋದು. ಇಲ್ಲದೆ ಪ್ರಸಾದಕ್ಕೆ, ಪೂಜೆಗೆ ಏನಾದರೂ ಅರ್ಜೆಂಟ್ ಏನಾದ್ರು ಬೇಕಿದ್ರೆ ಇದನ್ನು ಮಾಡ್ಬೋದು. ಓಕೆ, ಹಾಗೆ ತುಂಬ ಟೇಸ್ಟಿ ಆಗಿರ್ತದೆ. ರೆಡಿ ಮಾಡುವ. ಸರಿ, ಫಸ್ಟ್ ನಂಗೊಂದು ಬಾಣಲೆ ಬೇಕು. ಬಾಣಲೆ ಬೇಕು. ಇದಕ್ಕೆ ಹುರಿಲಿಕ್ಕೊಂದು, ಇದೊಂದು ಲೈಟ್, ತುಂಬ ಏನು ಮಾಡೋದು, ಹುರಿಬೇಕಂತಿಲ್ಲ, ತುಂಬ ಹುರಿಬೇಕಂತಿಲ್ಲ, ಸ್ವಲ್ಪ ಲೈಟ್ ಬಿಸಿ ಆಗುವಷ್ಟು. ಓಕೆ, ಮತ್ತೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಬೇಕಿದೆ. ಸರಿ. ಸೊ ಇದನ್ನ ಪುಟಾಣಿ ಕಡಲೆ, ಹುರಿ ಕಡಲೆ ಅಂತಾನು ನಾವು ಕರಿತೇವೆ ಯೂಶ್ವಲಿ. ಹೌದು, ಆ ಥರ. ಸೊ ಹಾಗಾದ್ರೆ ಯಾರಾದರೂ ಗೆಸ್ಟ್ ಬಂದ್ರೆ ಇಮಿಡಿಯೇಟ್ ಆಗಿ ರಪ್ಪ ರಪ್ಪ ಮಾಡಿ ಮುಗಿಸ್ಬೋದು ಅಂತ ಆಯ್ತು. ಅಂದ್ರೆ 10 ಮಿನಿಟ್ಸ್ ಅಷ್ಟಲ್ಲೇ ಆಗುತ್ತೆ ಅಂತಂದ್ರೆ ಅಲ್ವಾ? ಹೌದು. ಸೊ ನೀವು ಅವಾಗ ಭಜನೆ ಇನ್ ಬಿಟ್ವೀನ್ ಫ್ರೀ ಟೈಮಿಂಗಲ್ಲಿ ಭಜನೆ ಮಾಡ್ತಾನೆ ಅಂತ ಹೇಳಿದ್ರಿ. ಭಜನೆ ಕ್ಲಾಸ್ಗಳಿಗೆ ಹೋಗ್ತೇವೆ ಅಂತ. ಹೌದು. ಸೊ ನೀವು ಯಾರ ಹತ್ರ ಆದ್ರೂ ಕಲ್ತಿದ್ರ ಭಜನೆನ? ಕ್ಲಾಸಿಗೆ ಹೋಗಿ ಸ್ವಲ್ಪ ಭಜನೆ ಎಲ್ಲ ಕಲ್ತಿದ್ದೇನೆ. ಈಗ ನಮ್ಮವರೊಬ್ಬರು ಕಲಿಸ್ತಿದ್ರು. ಅವರೊಟ್ಟಿಗೆ ಅಂದರೆ ಹೊಸ ಹೊಸ ಭಜನೆಗಳ ರಾಗ ಎಲ್ಲ ಹಾಕಲಿಕ್ಕೆ ಗೊತ್ತಾಗೋದಿಲ್ಲ ನಮಗೆ. ಹಾಗೆ ಅವರ ಹತ್ರ ಎಲ್ಲ ಕಲ್ತಿದ್ದೇನೆ. ಒಳ್ಳೆ ಕಲಿಸಿದ್ದಾರೆ. ಓಕೆ, ಇಟ್ಸ್ ಲೈಕ್ ಅ ಥೆರಪಿ ಅಲ್ಲ ಭಜನೆ ಅಂತ ಹೇಳುವಂಥದ್ದು. ಒಂದು ತುಂಬ ಖುಷಿ ಆಗ್ತದೆ ಅದರಲ್ಲಿ. ಇಂಟ್ರೆಸ್ಟ್ ಇದ್ರೆ ಖುಷಿ ಆಗ್ತದೆ. ಹೌದು. ಈಗ ಆಫ್ ಮಾಡ್ತೇನೆ. ಸರಿ, ಇಷ್ಟೇ ಸಾಕು. ಇಷ್ಟು ಬಿಸಿ ಆದರೆ ಸಾಕು. ಓಕೆ, ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣಿಬೇಕು. ಒಂದು ಪ್ಲೇಟಲ್ಲಿ ಹಾಕುವ. ಸರಿ, ಹಾಗಾದ್ರೆ ಪ್ಲೇಟ್ ಕೊಡಿ. ಅಂದರೆ ಬಿಸಿ ಮಿಕ್ಸಿಗೆ ಹಾಕಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಹೌದು, ಅದೊಂಥರ ಇದಾಗ್ತದೆ. ಸೊ ನಾವು ಇದರಲ್ಲಿ ಹಾಕೊಂಡು ಸ್ವಲ್ಪ ಬೇಗ ತಣ್ಣಗಾಗ್ತದೆ ಹಾಗೆ. ಓಕೆ, ಈಗ ಇದು ತಣ್ಣಗಾಗಿದೆ. ಈಗ ಮಿಕ್ಸಿಯಲ್ಲಿ ಹಾಕ್ಬಹುದು. ಓಕೆ, ನೈಸ್ ಪೌಡರ್ ಮಾಡಬೇಕು ಇದನ್ನು. ಸೊ ಇದಕ್ಕೇನಾದ್ರು ಹಾಕ್ಲಿಕ್ಕೆ ಇಲ್ಲ ಇಲ್ಲ, ಫಸ್ಟಿಗೆ. ಹೌದು. ಸಾಕಾ ನೋಡಿ ಅಂತೆ ನೋಡುವ. ಓಕೆ, ಸಾಕು ಸಾಕು, ನೈಸ್ ಆಗಿದೆ. ಮತ್ತು ಇದೇ ಜಾರಿಗೆ ಇದರ ಅರ್ಧದಷ್ಟು ನಾವು ಎಷ್ಟು ಕ್ವಾಂಟಿಟಿ ತಗೊಳ್ತೇವೆ ಅದರ ಅರ್ಧ ಸಕ್ಕರೆ, ಓಕೆ, 1 ಏಲಕ್ಕಿ ಇದರಲ್ಲಿ ಹಾಕಿ ಪೌಡರ್ ಆಗ್ತದೆ ಅದು. ಓಕೆ, ಇದು ಸಹ ಹಾಕಿ ಪೌಡರ್ ಆದರೆ ಸರಿ.
ಹೌದು, ಕರೆಕ್ಟ್ ಆಗಿದೆ. ಮತ್ತೇನಂದ್ರೆ ಒಂದು ಸಣ್ಣ ಇದರಲ್ಲಿ ತುಪ್ಪ ಸ್ವಲ್ಪ ಬಿಸಿ ಮಾಡಬೇಕು. ಅಂದ್ರೆ ಲೈಟ್ ಬಿಸಿ ಆದ್ರೆ ಸಾಕು. ಸೊ ಇವಾಗ ಸಣ್ಣದೇ ಇದಿದೆ, ಅದಕ್ಕೆ ಇದರಲ್ಲಿ ಹಾಕ್ತೇನೆ ತುಪ್ಪ. ಓಕೆ, ಈಗ ಇದಕ್ಕೆ ಸಕ್ಕರೆ ಪೌಡರ್ ಹಾಕ್ತೇನೆ, ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ 1 ಕಪ್ ಹುರಿಗಡ್ಲೆಗೆ ಅರ್ಧದಷ್ಟು ಸಕ್ಕರೆ ಹಾಕಿದ್ರೆ, ಏಲಕ್ಕಿ ಅದಕ್ಕೆ ಹಾಕಿದ್ದೇನೆ. ಓಕೆ, ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಹುದು, ಆಪ್ಷನಲ್. ಓಕೆ, ಆ ಏಲಕ್ಕಿ ಹಾಕಿರೋದ್ರಿಂದ ಒಂಥರ ಅರೋಮಾ ಬಿಡ್ತಾ ಇದೆ, ಸ್ಮೆಲ್ಲೇ ಒಂಥರ ಚೆನ್ನಾಗಿರ್ತದೆ ಏಲಕ್ಕಿದು. ಸಾಕು, ಇದು ಬಿಸಿ ಆದದ್ದು ಇಷ್ಟೇ ಸಾಕು. ಓಕೆ, ಬಾಣಲೆ ಏನು ಬೇಡ, ಮಾಡ್ಲಿಕ್ಕೆ ಏನು ಬೇಡ, ಇಲ್ಲ ಇದರಲ್ಲೇ ಮಾಡ್ಬೋದು. ಓಕೆ, ಫೈನ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಎಲ್ಲ ತುಪ್ಪ ಎಲ್ಲ ಹಾಕಿದ ಕಾರಣ ಚೆನ್ನಾಗಿ ಗಟ್ಟಿ ಬರ್ತದೆ. ಓಕೆ, ಮತ್ತೆ ಇದು 1 ತಿಂಗಳವರೆಗೆ ಆದ್ರೂ ಇಡಬಹುದು. ಹೌದಾ? ಏನಾಗೋದಿಲ್ಲ. ಇಟ್ಸ್ ರಿಯಲಿ ಗ್ರೇಟ್ ಅಂತ ಅನಿಸ್ತದೆ, ಯಾಕಂದ್ರೆ 10 ನಿಮಿಷದ 10 ನಿಮಿಷದಲ್ಲಿ, ಬಟ್ 1 ತಿಂಗಳವರೆಗೆ ಇಡಬಹುದು ಅಂತಂದ್ರೆ ತುಂಬಾ. ಈಗ ಗೋಧಿ ಹಿಟ್ಟು ಹಾಕಿ ಚುರ್ಮಿ ನಾಡ್ ಅಂತ ಮಾಡ್ತಾರೆ, ತುಂಬಾ ಕೆಲಸ ಇದೆ ಅದಕ್ಕೆ. ಇದು ಬೇಗ ಬೇಗ ಆಗ್ತದೆ. ಇದು ರೆಡಿ ಆಗಿದೆ ಈಗ. ಓಕೆ, ಸೊ ಈಗ ನೀವು ಭಜನೆ ಕ್ಲಾಸಿಗೆ ಹೋಗ್ತಿದ್ರಿ ಅಂತ ಹೇಳಿದ್ರಿ. ಸೊ ಇದೀಗ ಒಂದು ಭಜನೆನ ನಮಗೋಸ್ಕರ ಹಾಡ್ಬೋದಾ, ವೀಕ್ಷಕರಿಗೋಸ್ಕರ? ಒಂದು ಸಣ್ಣ ಒಂದು ಹಾಡು ಹೇಳ್ತೇನೆ, ಶಾರದೆದು ಒಂದು ಹಾಡು ಹೇಳ್ತೇನೆ. ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ ವರದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ, ವಿದ್ಯಾದೇವತೆ ವಿದ್ಯಾಪ್ರದಾತೆ, ವಿದ್ಯಾದೇವತೆ ವಿದ್ಯಾಪ್ರದಾತೆ, ವಿದ್ಯಾಮಾತೆ ವಿದ್ಯಾಮಾತೆ, ಪೂಜಿತೆ ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ. ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿ ಮೆಲೋಡಿಯಸ್ ಆಗಿ ಹಾಡಿದ್ರಿ, ತುಂಬ ಖುಷಿ ಆಯಿತು. ಸೊ ಅದು ಒಂದು ಕಲೆ, ಹೊಸತನ ಕಲಿಯುವಂಥದ್ದು. ಹೌದು, ನಮ್ಮನ್ನ ಇಷ್ಟು ಲೈವ್ಲಿ ಆಗಿ ಇಡ್ತದೆ ಅಂದರೆ ಹೊಸತನ ಕಲಿಯುವಂಥದ್ದು. ರಿಯಲಿ ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್ ಆ್ಯಕ್ಚುಲಿ. ಸೊ ತುಂಬ ಈಸಿ ಇದೆ ಹಾಗಾದ್ರೆ ಮೆಥಡ್. ಈಸಿ ಹಾಕೋದು, ಅದನ್ನ ಫ್ರೈ ಮಾಡೋದು ಎಲ್ಲ ರೆಡಿ ಮಾಡಿ ಇಟ್ಟರೆ 10 ನಿಮಿಷದಲ್ಲೇ ಆಗ್ತದೆ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡೆ 10 ನಿಮಿಷದಲ್ಲಿ ಹೇಗೆ ಮಾಡ್ತಾರಪ್ಪ ಇವರು, 10 ನಿಮಿಷದಲ್ಲಿ ಮಾಡ್ಬೋದು ಹೇಳಿದ್ದಾರೆ ಅಂತೇಳಿ. ಸೊ ಇವಾಗ ಐ ಆಮ್ ರಿಯಲಿ ಏನೋ ಒಂದು ಸಾಕ್ಷೀಭೂತವಾಗಿದ್ದೇನೆ ಆ್ಯಕ್ಚುಲಿ, 10 ನಿಮಿಷದಲ್ಲೂ ರೆಡಿ ಮಾಡ್ಲಿಕ್ಕೆ ಆಗ್ತದೆ ಒಂದು ಸ್ವೀಟನ್ನು ಅಂತ ಹೇಳಿ. ರೆಡಿಯಾಗಿದೆ. 10 ನಿಮಿಷದಲ್ಲಿ ತಯಾರಿಸುವ ಪುಟಾಣಿ ಉಂಡೆ. ಓಕೆ, ಪುಟಾಣಿ ಕಡಲೆಯಿಂದ ಮಾಡಿದಂತಹ, ಹುಡಿಯಿಂದ ಮಾಡಿದಂತಹ ಒಂದು ಹೌದು ಫಟಾಫಟ್ ಉಂಡೆ ಸ್ವೀಟ್ ಅಲ್ವಾ? ನೋಡಿ, ಟೇಸ್ಟ್ ನೋಡಿ ಹೇಳಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗ್ರೇಟ್ ಸ್ವೀಟ್. ಸೊ ವೀಕ್ಷಕರೇ, ಫಟಾಫಟ್ಟಾಗಿ 10 ನಿಮಿಷದಲ್ಲೇ ಪುಟಾಣಿ ಕಡಲೆಯಿಂದ ಯಾವ ರೀತಿ ಸ್ವೀಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ವಿ. ಮತ್ತೊಮ್ಮೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅಂತ. ಪುಟಾಣಿ ಲಡ್ಡು ತಯಾರಿಸುವ ವಿಧಾನ. ಮೊದಲು 1 ಕಪ್ ಹುರಿಗಡ್ಲೆಯನ್ನು ಘಮ ಬರುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ನಂತರ ಪುಟಾಣಿಯ ಅರ್ಧದಷ್ಟು ಸಕ್ಕರೆ, ಏಲಕ್ಕಿ 1-2 ಸೇರಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಬಿಸಿ ತುಪ್ಪ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಉಂಡೆ ಕಟ್ಟಿಕೊಳ್ಳಿ. ಈಗ ಸಿಹಿ ಸವಿಯಾದ ಪುಟಾಣಿ ಲಡ್ಡು ಸವಿಯಲು ಸಿದ್ಧ. ಸೊ ಮೇಡಮ್, ಫಟಾಫಟ್ ಸ್ವೀಟ್, ಅದೇ ರೀತಿ ಮೇಥಿ ಮಶ್ರೂಮ್ ಪಲಾವ್, ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ಸೊ ಇದರ ಸವಿಯನ್ನು ಸವಿಯೋ ಮೊದಲು
ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗೆ ಅನಿಸಿತು ಅಂತ ಕೇಳ್ಬೋದಾ? ತುಂಬ ಖುಷಿ ಆಯಿತು. ಏನೋ ಒಂದು ನಮಗೆ ಗೊತ್ತಿದ್ದನ್ನು ಇಲ್ಲಿ ಎಲ್ಲರಿಗೆ ಹೇಳಿಕೊಡುವ ಹಾಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನನಗೂ ಕೂಡ ನಿಮ್ಮಂಥ ಒಂದು ರಿಸೋರ್ಸ್ ಪರ್ಸನನ್ನು ಮೀಟ್ ಆಗಿದ್ದು ನನಗೂ ತುಂಬ ಖುಷಿಯಾದಂಥ ವಿಷಯ. ಆ್ಯಕ್ಚುಲಿ ಧನ್ಯವಾದಗಳು. ಐ ಇನ್ಸ್ಪೈರ್ಡ್ ಬೈ ಯುವರ್ ಭಜನ್ ಆಲ್ಸೋ ವಿತ್ ದೀಸ್ ಆಲ್ಸೋ. ಓಕೆ, ಟೇಸ್ಟನ್ನು ನೋಡೋಣ. ಆಯಿತು. ಫಸ್ಟಿಗೆ ಯಾವುದನ್ನು ಟೇಸ್ಟ್ ಮಾಡುವ ಮ್ಯಾಮ್? ಫಸ್ಟ್ ಖಾರನೇ ಟೇಸ್ಟ್ ಮಾಡಿ. ಆಫ್ ಕೋರ್ಸ್. ಓಕೆ, ತಗೊಳ್ಳಿ, ನೀವು ತಗೊಳ್ಳಿ. ಸೂಪರ್ ಆಗಿದೆ ಮ್ಯಾಮ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮೇಥಿ ಮಶ್ರೂಮ್ ಪಲಾವ್, ನಾನು ಇನ್ನು ಮುಂದೆ ಇದ್ರ ಫ್ಯಾನ್. ಅಷ್ಟು ಚೆನ್ನಾಗಿದೆ. ಹೌದಾ? ತುಂಬ ಚೆನ್ನಾಗಿದೆ. ಸ್ವೀಟ್ ತಗೊಳ್ಳಿ. ಓಕೆ, ಪುಟಾಣಿ ಕಡಲೆಯಿಂದ ಅದರ ಹುಡಿಯಿಂದ ಮಾಡಿದಂತಹ ಫಟಾಫಟ್ ಉಂಡೆ. ಸೊ ಇದು ಹೇಗಾಗಿದೆ ನೋಡೋಣ. ತುಂಬ ಚೆನ್ನಾಗಿದೆ. ಮೊದಲೇ ನನಗೆ ಸ್ವೀಟ್ಸ್ ಅಂದರೆ ಪ್ರಾಣ. ಇದೀಗ ನೀವು 10 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಿ, ಈವನ್ ವೀಕ್ಷಕರಿಗೂ ಕೂಡ. ಸೊ ಐ ವಿಲ್ ಟ್ರೈ ಇನ್ ಮೈ ಹೋಮ್ ಟು. ಮಾಡಿ ಇನ್ನು ಯಾವಾಗಲೂ ಒಂದು ಮಾಡಿ ಇಟ್ಟರೆ 15 ದಿವಸ 20 ದಿವಸ ಕೂಡ ಇಟ್ಬೋದು. ಓಕೆ, ಏನಾಗೋದಿಲ್ಲ. ಓಕೆ, ಇಂಥ ಒಂದು ಈಸಿ ರೆಸಿಪಿಯನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ನಮಗೂ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಮ್ಮ ಟಿವಿ ಅವರಿಗೆ ತುಂಬ ಧನ್ಯವಾದಗಳು. ನಮಿತಾ ಮೇಡಮ್, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟು ಒಳ್ಳೊಳ್ಳೆ ರುಚಿಯಾದಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಾ. ಸೊ ನಿಮಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಪುಟ್ಟ ಕಿರುಕಾಣಿಕೆ. ಧನ್ಯವಾದಗಳು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಪುಟ್ಟ ನೆನಪಿನ ಕಾಣಿಕೆ. ಧನ್ಯವಾದಗಳು. ಓಕೆ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ಶ್ರೀಮತಿ ನಮಿತಾ ಕಾಮತ್ ಅವರು ಮಾಡಿದಂತಹ ರುಚಿಯಾದಂತಹ ಫಟಾಫಟ್ ಸ್ವೀಟ್, ಅದೇ ರೀತಿ ಮೇಥಿ ಮಶ್ರೂಮ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ಆಯಿತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.